ಜಿಲ್ಲೆಯಲ್ಲಿ ಬುಲ್ಡೋಜರ್ ಮಾಡೆಲ್ ಅನುಸರಿಸುತ್ತೇವೆ ಎಂಬ ಬಿಜೆಪಿ ನಾಯಕರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಸೊಹೇಲ್ ಕಂದಕ್ ಸವಾಲು ಹಾಕಿದ್ದಾರೆ. ಬಿಜೆಪಿ ಅವರಿಗೆ ತಾಕತ್ತಿದ್ದರೆ ನನ್ನ ಎದೆ ಮೇಲೆ ಬುಲ್ಡೋಜರ್ ಹರಿಸಿ ನೋಡಲಿ, ಮತ್ತೆ ನಮ್ಮ ಸಮುದಾಯದವರ ಮನೆಯ ಮಾತು. ಬುಲ್ಡೋಜರ್ ಹರಿಸೋದು ಸಂವಿಧಾನದ ಕಾನೂನಿನ ಯಾವ ಪರಿಚಯದಲ್ಲಿದೆ? ಬುಲ್ಡೋಜರ್ ಕಾರ್ಯಾಚರಣೆಗೆ ಅವಕಾಶ ಯಾವ ಪರಿಚಯದಲ್ಲಿ ನೀಡಲಾಗಿದೆ ಅಂತ ಹೇಳಿ. ಅವರು ಮಾಡ್ತಾ ಇರೋದು ಇಲ್ಲೀಗಲ್, ಅಸಂವಿಧಾನಿಕವಾಗಿದೆ. ಇವರ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ? ಒಬ್ಬರು ಕಷ್ಟದಿಂದ ಕಟ್ಟಿದ ಮನೆಯನ್ನ ಪ್ರತಿಭಟನೆ ಮಾಡ್ತಾರೆ, ಧ್ವನಿ ಎತ್ತಿದ್ದಾರೆ ಎಂದು ಅವರ ಧ್ವನಿ ಅಡಗಿಸುವ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದರು. ಸಿಟಿವಿ ರವಿ ಅವರೇ ನಿಮಗೆ ತಾಕತ್ತಿದ್ರೆ 1992ರಲ್ಲಿ ಬಾಬರಿ ಮಸ್ಜಿದ್ ಹೊಡೆದು ಕೋಮು ಗಲಭೆ ಸೃಷ್ಟಿಸಿದ ಅಡ್ವಾಣಿ, ಉಮಾ ಭಾರತಿ, ಬಿಜೆಪಿ ನಾಯಕರ ಮನೆ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ಮಾಡುವ ತಾಕತ್ ನಿಮಗಿದೆಯಾ ಅಂತ ಪ್ರಶ್ನಿಸಿದರು. ಬುಲ್ಡೋಜರ್ ಕಾರ್ಯಾಚರಣೆಯನ್ನು ತರ್ತೇನೆ ಅಂತ ಬಿಜೆಪಿ ಹಲವಾರು ನಾಯಕರು ಹೇಳಿಕೆ ಕೊಡ್ತಾ ಇದ್ದಾರೆ. ಅವರಿಗೆ ತಾಕತ್ತಿದ್ರೆ ಮೊದಲು ನನ್ನ ಎದೆಯ ಮೇಲೆ ಬುಲ್ಡೋಜರ್ ಹರಿಸಿ ನೋಡಲಿ, ಆಮೇಲೆ ನನ್ನ ಸಮುದಾಯದ ಮನೆಯವರ ಮೇಲೆ ಬುಲ್ಡೋಜರ್ ಹರಿಸೋದು. ನಾನು ಕೇಳೋದು ಕ್ವಶನ್ ಮಾಧ್ಯಮದವರ ಮುಖಾಂತರ, ಸಂವಿಧಾನದ ಕಾನೂನಿನ ಯಾವ ಪರಿಚಯದಲ್ಲಿ ಬುಲ್ಡೋಜರ್ ಕಾರ್ಯಾಚರಣೆಗೆ ಅವಕಾಶವನ್ನು ನೀಡಿದೆ? ಇದು ಇಲ್ಲಿಗಲ್ ಅಲ್ವಾ ಅವರು ಮಾಡ್ತಾ ಇರೋದು? ಅಸಂವಿಧಾನಿಕ ಅಲ್ಲ? ಇದರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಒಬ್ಬರೊಂದು ಕಷ್ಟದಿಂದ ಕಟ್ಟಿದಂತಹ ಮನೆಯನ್ನು ಪ್ರೊಟೆಸ್ಟ್ ಮಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ ಅಂತೇಳಿ ಅವರ ಧ್ವನಿಯನ್ನು ಅಡಗಿಸುವ ಒಂದು ಷಡ್ಯಂತ್ರದ ದೊಡ್ಡ ಭಾಗ ಅಲ್ವಾ ಇದು? ಸಿಟಿ ರವಿ ಅವರಿಗೆ ನಾನು ಕ್ವಶನ್ ಕೇಳ್ತೇನೆ. 1992ರಲ್ಲಿ ಬಾಬರಿ ಮಸೀದಿಯನ್ನು ಒಡೆದು ದೇಶಾದ್ಯಂತ ಕೋಮುಗಲಭೆಯನ್ನು ಸೃಷ್ಟಿಸಿದಂಥ ಅಡ್ವಾಣಿ ಹಿಡಿದು ಉಮಾ ಭಾರತಿಯಿಂದ ಹಿಡಿದು ಬಿಜೆಪಿಯ ಘಟಾನುಘಟಿ ನಾಯಕರ ಮನೆಗಳ ಮೇಲೆ ಬುಲ್ಡೋಸರ್ ಮಾಡುವಂಥ ತಾಕತ್ತು ನಿಮಗೆ ಇದೆಯಾ? ನೋಡ, ತೋರಿಸಿಕೊಡ್ಲಿ ಇವರು. ಇವತ್ತು ಸಮಾಜವನ್ನು ಒಡೆಯುವಂಥ ಹಿಂದೂ ಮುಸ್ಲಿಂ ಎಂಬ ಒಂದು ಇದನ್ನು ಸೃಷ್ಟಿಸಿ ಜನರನ್ನು ಮರಳು ಮಾಡಿ ತಮ್ಮ ವೋಟ್ ಬ್ಯಾಂಕ್ ರಾಜಕೀಯವನ್ನು ಬೆಳೆಸುವಲ್ಲಿ ಬಿಜೆಪಿ ಸಫಲವಾಗ್ತಾ ಇದೆ.